ಇದೇ ಬರುವ ತಾರೀಕು 14/12/2025 ಆದಿತ್ಯವಾರದಂದು ಪುತ್ತೂರಿನ ಸುಭದ್ರಾ ಕಲಾಮಂದಿರದಲ್ಲಿ ದಕ್ಷಿಣ ಕನ್ನಡ ಮತ್ತು ಕಾಸರಗೋಡು ಜಿಲ್ಲೆಗಳ ಕಾಳುಮೆಣಸು, ಅಡಿಕೆ ಹಾಗೂ ಕಾಫಿ ಬೆಳೆಗಾರರ ಬೃಹತ್ ಮಾಹಿತಿ ಶಿಬಿರ ಮತ್ತು ಸಮಾವೇಶವು ಜರಗಲಿಕ್ಕಿದೆ. ಇದು ಬಹು ಜನರ ಅಪೇಕ್ಷೆಯ ಮೇರೆಗೆ, ಕೃಷಿಕರ ಬಹು ಅಪೇಕ್ಷೆಯ ಮೇರೆಗೆ ಮತ್ತೊಮ್ಮೆ ನಾವು 2ನೇ ಸಲ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಹೊರಟಿದ್ದೇವೆ. ಕಳೆದ ಆಗಸ್ಟ್ 10ನೇ ತಾರೀಕಿನಂದು ಒಂದು ಬೃಹತ್ ಸಮಾವೇಶ, ನಮ್ಮ ನಿರೀಕ್ಷೆಗೂ ಮೀರಿ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಜರುಗಿದೆ. ಮತ್ತು ಬಹುಜನರ ಕೃಷಿಕರು ತಮಗೆ ಇಂಥ ಒಂದು ಮಾಹಿತಿ ಕಾರ್ಯಾಗಾರವನ್ನು ಮಾಡಿ ಅನ್ನುವಂಥ ಅವರ ಅಪೇಕ್ಷೆ ಮೇರೆಗೆ ಮತ್ತೊಮ್ಮೆ ನಾವು ಈ ಮಾಹಿತಿ ಶಿಬಿರ ಮತ್ತು ಸಮಾವೇಶವನ್ನು ಮಾಡಲಿಕ್ಕೆ ಹೊರಟಿದ್ದೇವೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ಹರ್ಷೇಂದ್ರ ಕುಮಾರ್ ಧರ್ಮಸ್ಥಳ, ಮಾನ್ಯ ಕಾರ್ಯದರ್ಶಿಗಳು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಎಜುಕೇಷನ್ ಸೊಸೈಟಿ ರಿಜಿಸ್ಟರ್ಡ್ ಉಜಿರೆ ಇವರು ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆ ಮಾಡುವ ಮೂಲಕ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಹಾಗೆ ಇವರೊಂದಿಗೆ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಪಂಜಿಗುಡ್ಡೆ ಶ್ರೀ ಈಶ್ವರ ಭಟ್ ಸಹ ಭಾಗಿಯಾಗಲಿಕ್ಕಿದ್ದಾರೆ. ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಡಾಕ್ಟರ್ ವೇಣುಗೋಪಾಲ್ ಸರ್, ಅಖಿಲ ಭಾರತ ಕಾಳುಮೆಣಸು ಬೆಳೆಗಾರರ ಸಂಘದ ವಿಜ್ಞಾನಿಯವರು. ಇವರು ಸಮಗ್ರ ಕಾಳುಮೆಣಸು ಕೊಯ್ಲು ಮಾಡುವ ವಿಧಾನ, ಸಂಸ್ಕರಣೆ ಹಾಗೂ ಶೇಖರಣೆ ಮಾಡುವ ಬಗ್ಗೆ ನಮಗೆ ಬಹಳ ಉಪಯುಕ್ತವಾದಂಥ ಮಾಹಿತಿಯನ್ನು ಕೊಡಲಿಕ್ಕಿದ್ದಾರೆ. ಅದೇ ರೀತಿಯಲ್ಲಿ ಡಾಕ್ಟರ್ ಎಚ್.ಎಸ್. ಧರ್ಮರಾಜ್ ಸಕಲೇಶ್ಪುರ, ಇವರು 7B ಟೀಮಿನ ಮುಖ್ಯಸ್ಥರು. ಇವರು ಕಾಫಿ ಕೊಯ್ಲು ಮಾಡುವ ವಿಧಾನ, ಸಂಸ್ಕರಣೆ ಹಾಗೂ ಶೇಖರಣೆ ಮಾಡುವ ವಿಧಾನದ ಬಗ್ಗೆ ನಮಗೆ ಸಮಗ್ರವಾದ ಮಾಹಿತಿಯನ್ನು ಕೊಡಲಿಕ್ಕಿದ್ದಾರೆ. ಅದೇ ರೀತಿಯಲ್ಲಿ ಇನ್ನೋರ್ವ ಸಂಪನ್ಮೂಲ ವ್ಯಕ್ತಿಯಾಗಿ ಶ್ರೀ ಅನಂತರಾಮಕೃಷ್ಣ ಪಳ್ಳತಡ್ಕ, ಧೂಪದ ಗಿಡವನ್ನು ನಾಟಿ ಮಾಡಿ ಇದರಲ್ಲಿ ಕಾಳುಮೆಣಸು ಗಿಡಗಳನ್ನು ನಾಟಿ ಮಾಡುವ ವಿಧಾನದ ಬಗ್ಗೆ ಇವರು ಸಮಗ್ರವಾಗಿ ನಮಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಅದೇ ರೀತಿಯಲ್ಲಿ ಶ್ರೀ ಪೆರುವಡಿ ನಾರಾಯಣ್ ಭಟ್, ಶ್ರೀ ಸಿದ್ದಿ ಅಗ್ರಿ ಕಂಪನಿ ಪ್ರೈವೇಟ್ ಲಿಮಿಟೆಡ್ ಇಂದೋರ್, ಇವರು ಈಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಕಾಸರಗೋಡು ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಹರಡುತ್ತಿರುವ ಎಲೆಚುಕ್ಕಿ ರೋಗ, ಇದನ್ನು ಹೇಗೆ ನಿಯಂತ್ರಿಸಬಹುದು, ಇದಕ್ಕೆ ಯಾವ ರೀತಿಯಲ್ಲಿ ಎಲೆಚುಕ್ಕಿ ರೋಗವನ್ನು ಹತೋಟಿಗೆ ತರಬಹುದು ಅನ್ನೋದರ ಬಗ್ಗೆ ಸಮಗ್ರವಾಗಿ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಹಾಗೆ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ರವಿ ಭಟ್, ಹಿರಿಯ ವಿಜ್ಞಾನಿಗಳು, CPCRI ಕಾಸರಗೋಡು, ಇವರು ಸಹ ಸಮಗ್ರವಾಗಿ ಎಲೆಚುಕ್ಕಿ ರೋಗ ಯಾವ ಅಡಿಕೆಗೆ ಈಗ ಏನು ಬಾಧಿಸ್ತಾ ಇದೆ, ಇದರ ಬಗ್ಗೆ, ಇದನ್ನು ಹೇಗೆ ಹತೋಟಿಗೆ ತರಬಹುದು, ಇದರ ನಿರ್ಮೂಲನೆ ಬಗ್ಗೆ ನಮಗೆ ಸಮಗ್ರವಾಗಿ ಮಾಹಿತಿಯನ್ನು ಕೊಡಲಿಕ್ಕಿದ್ದಾರೆ. ಹಾಗೆ ಡಾಕ್ಟರ್ ಜಯಪ್ರಕಾಶ್ ನಾರಾಯಣ್ ತೊಟ್ಟೆತೋಡಿ, ಕಾಸರಗೋಡು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಇವರು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. ಹಾಗೆ ಅಡಿಕೆ ಪತ್ರಿಕೆಯ ಕಾರ್ಯನಿರ್ವಾಹಕ ಸಂಪಾದಕರಾದ ಶ್ರೀಪಟ್ ರೇವರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ಅಲ್ಲದೆ ಪಡಾರು ತಿರುಮಲೇಶ್ವರ ಭಟ್, ಹಿರಿಯ ಪ್ರಗತಿಪರ ಕೃಷಿಕರು, ಇವರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಅದೇ ರೀತಿಯಲ್ಲಿ ಶ್ರೀಮತಿ ಸುಜಾತಾ ರಮೇಶ್ ಪುತ್ತೂರು, ಇವರು ಕಾಳುಮೆಣಸು ಗಿಡಕ್ಕೆ ಕಸಿ ಕಟ್ಟುವುದರಲ್ಲಿ ಪರಿಣತರು, ಇವರು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. ಅಲ್ಲದೆ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ IPC ಅವಾರ್ಡ್ ಬಂದಂಥ ಕೃಷ್ಣೇಗೌಡ ಇವರು ಮೂಡಿಗೆರೆಯವರು, ಇವರು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. ಹಾಗೆ ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ಡಾಕ್ಟರ್ ವೇಣುಗೋಪಾಲ್, ಅಖಿಲ ಭಾರತ ಕಾಳುಮೆಣಸು ಬೆಳೆಗಾರರ ಸಂಘದ ಹಿರಿಯ ವಿಜ್ಞಾನಿ, ಹಾಗೆ ಶ್ರೀ IPC ಅವಾರ್ಡ್ ಬಂದಂಥ ಶ್ರೀ ಕೃಷ್ಣೇಗೌಡರು, ಹಾಗೆ ಶ್ರೀ ಅನಂತರಾಮಕೃಷ್ಣ ಭಟ್ ಪಳ್ಳತಡ್ಕ, ಇವರಿಗೆ ನಾವು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಹಾಗೆ ಈ ಕಾರ್ಯಕ್ರಮ ಬೆಳಗ್ಗೆ 9:30 ಗಂಟೆಗೆ ಸರಿಯಾಗಿ ಶ್ರೀಯುತ ಹರ್ಷೇಂದ್ರ ಹೆಗಡೆಯವರು ಮಂಜುನಾಥೇಶ್ವರ ಎಜುಕೇಷನ್ ಸೊಸೈಟಿ ಉಜಿರೆ, ಇವರು ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕಿದ್ದಾರೆ. ಮಧ್ಯಾಹ್ನ ತನಕ ಕಾರ್ಯಕ್ರಮ ನಡೀಲಿಕ್ಕಿದೆ. 1 ಗಂಟೆಯಿಂದ 2 ಗಂಟೆವರೆಗೆ
ಲಂಚ್ ಬ್ರೇಕ್ ಜರಗಲಿಕ್ಕಿದೆ. ಮಧ್ಯಾಹ್ನ ನಂತರ 2 ಗಂಟೆಯಿಂದ ಪುನಃ ಕಾರ್ಯಕ್ರಮ ಮುಂದುವರಿದು ವಿಷಯ ಮಂಡನೆಗಳು, ಪ್ರಶ್ನೋತ್ತರ ಕಾರ್ಯಕ್ರಮಗಳು ಜರಗಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಯಾವುದೇ ರೀತಿಯ ಶುಲ್ಕ ನಿಗದಿ ಮಾಡಲಿಲ್ಲ. ಎಲ್ಲ ಊಟೋಪಚಾರದ ವ್ಯವಸ್ಥೆಯಿಂದ ಹಿಡಿದು ಎಲ್ಲ ವ್ಯವಸ್ಥೆಗಳನ್ನು ನಾವು ಫ್ರೀಯಾಗಿ ನಮ್ಮ ದಕ್ಷಿಣ ಕನ್ನಡ ಮತ್ತು ಕಾಸರಗೋಡು ಜಿಲ್ಲೆಗಳ ಕಾಳುಮೆಣಸು ಬೆಳೆಗಾರರ ಒಕ್ಕೂಟದ ವತಿಯಿಂದ ಉಚಿತವಾಗಿ ಈ ಕಾರ್ಯಕ್ರಮವನ್ನು ನಾವು ಸಂಯೋಜನೆ ಮಾಡಿದ್ದೇವೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಬರುವಂಥ ಎಲ್ಲ ಏನು ಕೃಷಿಕರಿಗೆ ಸುಭದ್ರ ಕಲಾಮಂದಿರದ ಸಮೀಪದಲ್ಲಿರುವಂತಹ ಹನುಮ ವಿಹಾರದ ಮೈದಾನದಲ್ಲಿ ನಾವು ಪಾರ್ಕಿಂಗಿನ ವ್ಯವಸ್ಥೆಯನ್ನು ಕಲ್ಪಿಸಿದ್ದೇವೆ. ಸುಭದ್ರ ಕಲಾಮಂದಿರದ ಸರಿ ಮುಂಭಾಗದಲ್ಲಿ ಇರತಕ್ಕಂಥ ಕಿರಣ್ ಎಂಟರ್ಪ್ರೈಸಸ್ ಎನ್ನುವಂಥ ಒಂದು ಅಲ್ಲಿ ಸ್ಥಳದ ಮಾಲಕತ್ವದ ಅಲ್ಲಿ ಸಹ ಪಾರ್ಕಿಂಗಿನ ವ್ಯವಸ್ಥೆಯನ್ನು ಕಲ್ಪಿಸಿದ್ದೇವೆ. ದಯವಿಟ್ಟು ಎಲ್ಲ ಕೃಷಿಕರು ಬಂದಂಥವರು ಮಾರ್ಗದ ಬದಿಯಲ್ಲಿ ಏನು ಒಂದು ಟ್ರಾಫಿಕ್ ಜಾಮ್ ಆಗದ ರೀತಿಯಲ್ಲಿ ಎಲ್ಲಿ ಪಾರ್ಕಿಂಗಿಗೆ ಅವಕಾಶವನ್ನು ಕಲ್ಪಿಸಿದ್ದೇವೆ ಅದೇ ಸ್ಥಳದಲ್ಲಿ ಪಾರ್ಕಿಂಗನ್ನು ಮಾಡಿ ನಮ್ಮೊಂದಿಗೆ ಸಹಕರಿಸಬೇಕು. ಅದಲ್ಲದೆ ನಮ್ಮ ಈ ಕಾಳುಮೆಣಸು, ಅಡಿಕೆ, ಕಾಫಿ ಬೆಳೆಗಾರರ ಸಮಾವೇಶದಲ್ಲಿ ಸಾಕಷ್ಟು ಮಳಿಗೆಗಳು ಬರಲಿಕ್ಕಿದೆ. ರಸಗೊಬ್ಬರ ತಯಾರಿಕಾ ಸಂಸ್ಥೆಗಳ ಮಳಿಗೆಗಳು, ಹಾಗೆ ನರ್ಸರಿಗಳು, ಹಾಗೆ ಇನ್ನಿತರ ಅನೇಕ ಮಳಿಗೆಗಳು ಇದರಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕಿದೆ. ಎಲ್ಲ ಈ ಕಾರ್ಯಕ್ರಮವನ್ನು ಕೃಷಿಕರು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಡ್ಬೇಕಂತ ನಾವು ಕೇಳಿಕೊಳ್ತಾ ಇದ್ದೇವೆ. IPC ಅವಾರ್ಡ್ ಅಂದರೆ ಅದು ಕಾಳುಮೆಣಸಿನಲ್ಲಿ ಇಡೀ ದೇಶದ ಅಂದರೆ ಕಾಳುಮೆಣಸು ಯಾವ ದೇಶಗಳು ಬೆಳೆಸ್ತದೆ ಅದರ ಪ್ರತಿಷ್ಠಿತವಾದ ಅದು ಅವಾರ್ಡ್. ಅದು IPC ಅವಾರ್ಡ್ ಅಂದರೆ ಅದು ವಿದೇಶದಲ್ಲಿ ಕೊಡೋದು, ವಿಶ್ವಮಟ್ಟದ IPC ಅವಾರ್ಡ್. ಕೃಷ್ಣೇಗೌಡರಿಗೆ ಅದಕ್ಕೆ ಆ ಅವಾರ್ಡ್ ಸಿಕ್ಕಿದ್ದಕ್ಕೆ ನಾವು ಇಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಅವರನ್ನು ಸನ್ಮಾನಿಸ್ತಿದ್ದೇವೆ. ಈ ಸಲ ಒಂದು ಸ್ವಲ್ಪ ಮಟ್ಟಿಗಿದ್ರು. ಈಗ ಇಲ್ಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಶ್ರೀಯುತ ಅಜಿತ್ ಪ್ರಸಾದ್ ರೈವರು ಮೊದಲಿಗೆ ಸುಮಾರು ಒಂದು 3,000ದಷ್ಟು ಗಿಡಗಳನ್ನು 4,000ದಷ್ಟು ಗಿಡಗಳನ್ನು ಹಾಕಿ ದೊಡ್ಡ ಮಟ್ಟಿಗೆ ಬೆಳೀಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈ ವರ್ಷ ಸುಮಾರು ನಾವು ನಮ್ಮ ಈ ದಕ್ಷಿಣ ಕನ್ನಡ ಕಾಸರಗೋಡು ಜಿಲ್ಲೆಗಳ ಕಾಳುಮೆಣಸು ಬೆಳೆಗಾರರ ಒಕ್ಕೂಟದ ವತಿಯಿಂದ ಸುಮಾರು 1 ಲಕ್ಷ ಚಿಲ್ಲರೆ ಕಾಫಿ ಗಿಡಗಳನ್ನು ನಾವು ಸರಬರಾಜು ಮಾಡಿದ್ದೇವೆ ರೈತರಿಗೆ. ಈಗ ನಾವು ಕಾಳುಮೆಣಸು ಗಿಡಗಳೇನು ಸುಮಾರು 9,65,000 ಗಿಡಗಳನ್ನು ಈ ವರ್ಷ ನಾವು ಜೂನ್ ತಿಂಗಳಿಂದ ಸುಮಾರು ಅಕ್ಟೋಬರ್ ಕೊನೆಯ ತನಕ ನಾವು ರೈತರಿಗೆ ಅವರ ಅಪೇಕ್ಷೆಗೆ ತಕ್ಕಂತೆ ಕೊಟ್ಟಿದ್ದೇವೆ. ಇದು ಇಷ್ಟು ಗಿಡಗಳನ್ನು ಕೊಡುವುದೊಂದು ದೊಡ್ಡ ಉದ್ದೇಶ ಇದಲ್ಲ, ಏನು ಕೆಲಸ ಅಲ್ಲ. ಅದಕ್ಕೆ ನಾವು ಅವರಿಗೇನು ಸಮಗ್ರವಾದ ಮಾಹಿತಿ ಏನು ಈಗ ಕಾಫಿ ಇರ್ಬೋದು, ಕಾಳುಮೆಣಸು ಇರ್ಬೋದು, ಇದನ್ನು ಅವರಿಗೆ ಸಮಗ್ರವಾದ ಮಾಹಿತಿಯನ್ನು ಕೊಡಲಿಕ್ಕೋಸ್ಕರ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸೌತ್ ಕೇಂದ್ರಕ್ಕೆ ಕಾಫಿ ಬೋರ್ಡ್ನವರೇ ರೆಕಮೆಂಡ್ ಮಾಡಿದ್ದಾರೆ ನಾಟಿ ಮಾಡಬಹುದು ಅಂತ. ಮತ್ತೆ ಈ ವರ್ಷ ಹೈಯೆಸ್ಟ್ ಸುಳ್ಯ ತಾಲೂಕಿಗೆ ಹೈಯೆಸ್ಟ್ ಗಿಡಗಳು ಸಪ್ಲೈ ಆದದ್ದು ಕಾಫಿ ಗಿಡಗಳು. ಅದೇನಿಲ್ಲ, ಇಲ್ಲ, ನಮ್ಮ ವೆದರ್ಗೆ ಸೂಟ್ ಆಗ್ತದೆ. ಮತ್ತು ಇನ್ನೊಂದು ಕಾಫಿ ಈಗ ಬೆಳೆದು ಅದಕ್ಕೆ ಮುಂದೆ ಮಾರ್ಕೆಟ್ ಮಾಡೋದು ಹೇಗೆ ಅಂತ ಹೇಳುವಂಥದ್ದು ಒಂದು ಜನಗಳಿಗೆ ಒಂದು ಕಾಫಿ ಬೆಳೆಯೋದು ದೊಡ್ಡ ವಿಷಯ ಅಲ್ಲ, ನಮ್ಮ ಇಲ್ಲಿ ಮಾರ್ಕೆಟ್ ಆಗೋದಿಲ್ಲ ಅಂತ ಹೇಳುವಂಥ ಜನಗಳಿಗೆ ಒಂದು ಏನು ತಲೆಯಲ್ಲಿ ಒಂದು ಪರಿಕಲ್ಪನೆ ಇರ್ತದೆ. ಅದಕ್ಕೆ ನಾವು ಮುಂದಿನ ದಿನಗಳಲ್ಲಿ ನಾವು ನಮ್ಮ ಈ ಏನು ದಕ್ಷಿಣ ಕನ್ನಡ ಜಿಲ್ಲೆ, ಕಾಸರಗೋಡು ಜಿಲ್ಲೆಗಳ ಕಾಳುಮೆಣಸು ಬೆಳೆಗಾರರ ಒಕ್ಕೂಟದ ವತಿಯಿಂದ ಹಾಗೂ 7 ಬೀನ್ ಟೀಮ್ ಸಕಲೇಶ್ಪುರ ಇದರ ಸಹಯೋಗದೊಂದಿಗೆ ನಾವು ಇಲ್ಲಿ ಒಂದು ಕಾಫಿಯನ್ನು ಖರೀದಿ ಮಾಡುವಂಥ ಕೇಂದ್ರವನ್ನೇ ನಾವು ಇಲ್ಲಿ ಮುಂದಿನ ದಿನಗಳಲ್ಲಿ ಸ್ಥಾಪಿಸಲಿಕ್ಕೆ ನಾವು ಮುತುವರ್ಜಿ ತಗೊಂಡು ನಾವು ಅದನ್ನು ಪ್ರಾರಂಭಿಸುವ ಒಂದು ಯೋಚನೆಯನ್ನು ಸಹ ನಾವು ಮಾಡಿದ್ದೇವೆ. ಮತ್ತು ನಾವು ಅದಕ್ಕೆ ಕೊಡುವಂಥ ರಸಗೊಬ್ಬರಗಳನ್ನು ನಾವು ಏನು ಅದಕ್ಕೆ ಕೊಡ್ತೇವೆ, ಅದಕ್ಕೆ ಆಹಾರ ರಸಗೊಬ್ಬರಗಳನ್ನು ಯಾವ ರೀತಿಯಲ್ಲಿ ಕೊಡ್ತೇವೆ ಅದರ ಮೇಲೆ ಹೊಂದಿಕೊಂಡುಂಟು. ಈಗ ನಾನು ಯಾಕೆ ಅಂತ ಹೇಳಿದರೆ ನಾನು 7 ಬೀನ್ ಇದಕ್ಕೆ ನಾನು ಕ್ಲಾಸಿಗೆ ಹೋಗ್ತಾ ಇದ್ದೇನೆ. ಈಗ ನಾಳೆ ಅದು 1 ವರ್ಷದ ಕೋರ್ಸ್ ಆಯಿತು. ನಾವು ಯಾವಾಗಾದ್ರೂ ವರ್ಷ ಯಾವುದಾದ್ರೂ ಕ್ಲಾಸಿಗೆ ಹೋಗ್ತಾ ಇದ್ದೀವಿ. ಈ 7 ಬೀನ್ ಸಂಸ್ಥೆ ಅಂತ ಹೇಳುವಂಥದ್ದು ಅವರು 1 ವರ್ಷದ ತರಬೇತಿಯನ್ನು ಕೊಡ್ತಾರೆ. ಕಾಫಿ, ಅಡಿಕೆ ಹಾಗೂ ಕಾಳು ಮೆಣಸಿಗೆ 1 ವರ್ಷದ ತರಬೇತಿಯನ್ನು ಕೊಡ್ತಾ ಇದ್ದಾರೆ. ಆ ತರಬೇತಿಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದ 3 ಜನ ಸೆಲೆಕ್ಟ್ ಆಗಿದ್ದಾರೆ. ಅದು ಸಹ ಅವರಿಗೆ ಅಪ್ಲಿಕೇಶನ್ ಹಾಕಬೇಕು. ಪ್ರತಿ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಅವರು ಅಪ್ಲಿಕೇಶನ್ಗೆ ಕರೀತಾರೆ. ಅದರಲ್ಲಿ 3 ಜನ, ಒಂದು ಅಜಿತ್ ಪ್ರಸಾದ್ ರೈ ಅವರು, ಇನ್ನೊಂದು ಅನಂತ ರಾಮಕೃಷ್ಣ ಅವರು, ನಮ್ಮ ನಿರಂಜನ್ ಅನ್ನೋರು, 3 ಜನ ಈ ಇದಕ್ಕೆ ಸೆಲೆಕ್ಟ್ ಆಗಿದ್ದಾರೆ. ಇಲ್ಲ ಅದಕ್ಕೆ ಹಣ ಇದೆ ಅಲ್ಲ, ಅದು ಕಾಫಿ ಬೋರ್ಡ್ ಎಲ್ಲ ಅದಕ್ಕೆ ಸಪೋರ್ಟ್ ಆಗಿದ್ದಾರೆ.
ಅಲ್ಲ ಹೇಳಲ್ಲ ಅಲ್ಲ ಪ್ರೈವೇಟ್ ಅಲ್ಲ, ದೊಡ್ಡ ದೊಡ್ಡ ಪ್ಲಾಂಟರ್ಸ್ ಸೇರಿ ಅವರು ಒಂದು ಸೇವೆ ಅವರು. ಅದು ನಾವೇನು ಈಗ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಕಾಸರಗೋಡು ಜಿಲ್ಲೆಗೆಲ್ಲ ಕಾಳು ಮೆಣಸು ಬೆಳೆಗಾರರ ಒಕ್ಕೂಟ ಅಂತ ಮಾಡ್ಕೊಂಡಿದ್ದೇವೆ, ಅದೇ ಥರ ಅವರು ಸಕಲೇಶ್ಪುರದಲ್ಲಿ ಒಂದು ದೊಡ್ಡ ದೊಡ್ಡ ಪ್ಲಾಂಟರ್ಸ್ ಸೇರಿ ಒಂದು ಸಂಸ್ಥೆಯನ್ನು ಹುಟ್ಟಾಕೊಂಡಿದ್ದಾರೆ. ಯಾಕೆಂತ ಹೇಳಿದರೆ 7 ಬೀನ್ ಅಂತ ಹೇಳಿದರೆ ಈಗ 7 ಲಕ್ಷ ಗುರಿಯನ್ನು ನಾವು ತಲುಪಿದರೆ ನಾವು 4ನೇ ಪ್ಲೇಸ್ಗೆ ಬರಲಿಕ್ಕೆ ಆಗ್ತದೆ. ಈಗ ನಾವು ತುಂಬಾ ಹಿಂದೆ ಇದ್ದೇವೆ. 7 ಲಕ್ಷ ಮೆಟ್ರಿಕ್ ಟನ್ ಕಾಫಿಯನ್ನು ನಾವು ಈಗ ಅದನ್ನು ಪ್ರೊಡ್ಯೂಸ್ ಮಾಡಬೇಕು. ನಾವು ಮಾಡಿ 4ನೇ ಪ್ಲೇಸ್ಗೆ ಹೋಗುವಂತ ಒಂದು ಉದ್ದೇಶದಿಂದ ವಿಶ್ವಮಟ್ಟದಲ್ಲಿ ನಾವು ತುಂಬಾ ಹಿಂದೆ ಇದ್ದೇವೆ. ಈಗ ತುಂಬಾ ಹಿಂದೆ ಇದ್ದೇವೆ. ಅದಕ್ಕೆ 7 ಲಕ್ಷ ಮೆಟ್ರಿಕ್ ಟನ್ ಉತ್ಪಾದನೆ ಆಗಬೇಕು. 4ನೇ ಪ್ಲೇಸ್ಗೆ ಬರ್ತೇವೆ. ಈಗ ಇಂಡೋನೇಷಿಯಾ ಎಲ್ಲ ನಮ್ಗಿಂತ ಮುಂದೆ ಉಂಟು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್.